ಕೇರಳ ಗಡಿ ಪ್ರದೇಶವಾದ ಸಪ್ತಭಾಷಾ ಭೂಮಿಯಾದ ಕುಂಜತ್ತೂರು ಪದವಿನಲ್ಲಿ 120 ಯಾರ್ಡ್ಸ್ ಸ್ಪೋರ್ಟ್ಸ್ ಅಕಾಡೆಮಿ ಕುಂಜತ್ತೂರು ಪದವು ಇವರ ವತಿಯಿಂದ ನಿರ್ಮಿಸಲಾದ ದಿ 120 ಯಾರ್ಡ್ಸ್ ಹೊನಲು ಬೆಳಕಿನ ಸುಸಜ್ಜಿತ ಕ್ರೀಡಾಂಗಣ ಶುಭಾರಂಭಗೊಂಡಿತು. 11,000 ಚದರ ಅಡಿ ವಿಸ್ತೀರ್ಣವಿರುವ ಸಕಲ ಸೌಕರ್ಯಗಳನ್ನು ಹೊಂದಿರುವ ಗಡಿನಾಡ ಪ್ರದೇಶದಲ್ಲಿ ತಲೆ ಎತ್ತಿರುವ ಏಕೈಕ ಟರ್ಫ್ ಫುಟ್ಬಾಲ್ ಮಲ್ಟಿಪರ್ಪಸ್ ಕ್ರೀಡಾಂಗಣವಾಗಿದೆ. ಕ್ರಿಕೆಟ್, ಫುಟ್ಬಾಲ್, ಬ್ಯಾಡ್ಮಿಂಟನ್, ಚಿಲ್ಡ್ರನ್ಸ್ ಪ್ಲೇ ಏರಿಯಾ, ಈಜುಕೊಳಗಳನ್ನೊಳಗೊಂಡ ವಿಶಾಲವಾದ ಕ್ರೀಡಾಂಗಣವಾಗಿರುವ ಇಲ್ಲಿ ಬೇಸಿಗೆಯ ಶಿಬಿರಗಳಲ್ಲೂ ಕುಟುಂಬದೊಂದಿಗೆ ಆಗಮಿಸಿ ಆನಂದವನ್ನ ಸವಿಯಬಹುದಾಗಿದೆ. ಯುವಕರನ್ನ ದುಶ್ಚಟಗಳಿಂದ ದೂರೀಕರಿಸುವ ಉದ್ದೇಶದಿಂದ ಕುಂಜತ್ತೂರು ಪದವು ನಿವಾಸಿ ಹಾಗೂ ಅನಿವಾಸಿ ಭಾರತೀಯನಾಗಿರುವ ಜಬ್ಬಾರ್ ಹಾಗೂ ತಂಡದ ಸತತ ಪ್ರಯತ್ನದ ಫಲವಾಗಿ ಕೇವಲ ದುಡ್ಡನ್ನು ಗಳಿಸುವ ಉದ್ದೇಶವನ್ನಿಟ್ಟುಕೊಳ್ಳದೆ ಈ ತಂಡ ಯುವಕರನ್ನ ಉತ್ತಮ ಕ್ರೀಡಾಪಟುಗಳನ್ನಾಗಿ ಮಾಡಬೇಕೆನ್ನುವ ಉದ್ದೇಶದಿಂದ ಈ ಕ್ರೀಡಾಂಗಣವನ್ನ ನಿರ್ಮಿಸಿರುವುದಾಗಿ ಸ್ಥಳೀಯರು ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಹಲವಾರು ಸಮಾಜ ಸೇವೆಗಳಲ್ಲೂ ಗಡಿ ಪ್ರದೇಶದಲ್ಲಿ ಗುರುತಿಸಿಕೊಂಡಿರುವ ಕುಂಜತ್ತೂರು ಪದವು ಜಬ್ಬಾರ್ ತಂಡ ಈಗಾಗಲೇ ಶಟಲ್ ಕೋರ್ಟ್ ನಿರ್ಮಿಸಿ ಮುಂಜಾನೆಗಳಲ್ಲಿ ಯುವಕರ ಆರೋಗ್ಯವನ್ನ ಕಾಪಾಡಿಕೊಳ್ಳಲು ಹಲವಾರು ಯುವಕರನ್ನ ಒಗ್ಗೂಡಿಸಿಕೊಂಡು ಶಟಲ್ ಆಟದಲ್ಲೂ ಎಲ್ಲರ ಗಮನವನ್ನ ಸೆಳೆದಿದೆ. ಹೊನಲು ಬೆಳಕಿನ ಕಾರ್ಯಕ್ರಮದಲ್ಲಿ ಮಂಜೇಶ್ವರದ ಜನಪ್ರಿಯ ಶಾಸಕ ಎಕೆಎಂ ಅಶ್ರಫ್ ಅವರು ಕ್ರೀಡಾಂಗಣವನ್ನ ಲೋಕಾರ್ಪಣೆಗೊಳಿಸಿದ್ರು. ಬಳಿಕ ಮಾತನಾಡಿದ ಅವರು ಹೊಸ ಕ್ರೀಡಾಪಟುಗಳನ್ನು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರ ಮಟ್ಟಕ್ಕೆ ಏರಿಸಲು ಸ್ಥಳೀಯ ಕ್ರೀಡಾ ആസക്തിಗಳು നിർമ്മിಸಿದ ഈ ക്രീഡാങ്കಣ ശ്ലാഘനീയ ಎಂದು ಹೇಳಿದರು. എനിക്ക് മുമ്പേ പ്രസംഗിച്ച ആളുകളൊക്കെ വളരെ സവിസ്താരമായി പല കാര്യങ്ങളും ഇവിടെ വിശദീകരിച്ചിരിക്കുകയാണ്. ഞാൻ ദീർഘിപ്പിക്കുന്നില്ല. സമയം തന്നെ ഉദ്ഘാടന ചടങ്ങ് വളരെ വൈകി. ഇതിനൊരു ആദരവ്, ഏറ്റവും പ്രധാനപ്പെട്ട 2, 3, 4, 5 കളിക്കാർക്കുള്ള ആദരവ് സമർപ്പണവും നാടമുറിച്ചുകൊണ്ട് നമ്മുടെ ഈ പദ്ധതിയുടെ സമർപ്പണവും ഈ വേദിയിൽ നടക്കുകയാണ്. എല്ലാവർക്കും അറിയാം, സ്പോർട്സിൽ പുതിയ വിദ്യാർത്ഥികളെയും യുവത്വത്തെയും ആകർഷിപ്പിക്കുവാൻ കേരള ഗവൺമെൻറ് ആയാലും തദ്ദേശ സ്വയംഭരണ സ്ഥാപനങ്ങളൊക്കെ വളരെ കൃത്യമായി ആസൂത്രിതമായി ഇടപെടൽ നടത്തിക്കൊണ്ടിരിക്കുകയാണ്. നിങ്ങളുടെ MLA എന്ന നിലയ്ക്ക് മഞ്ചേശ്വരത്തിൻ്റെ സ്പോർട്സ് മേഖലയുടെ സമഗ്ര വികസനം ലക്ഷ്യം വെച്ചുകൊണ്ടുള്ള ഇടപെടലുകൾക്ക് വേണ്ടി MLA എന്ന നിലയ്ക്ക് മാക്സിമം സ്പോർട്സ് മന്ത്രിയെ കണ്ട് 8 പഞ്ചായത്തുകളിലും നമ്മുടെ മൈതാനങ്ങൾ ഏറ്റവും മികച്ച രീതിയിൽ ഉയർത്തിക്കൊണ്ടുവരാനുള്ള ശ്രമമൊക്കെ ശക്തമായി നടത്തുന്നുണ്ട്. ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಹಮೀದ್ ಹೊಸಂಗಡಿಯವರು ಮಾತನಾಡಿ, ಗಡಿನಾಡ ಪ್ರದೇಶವಾದ ಕುಂಜತ್ತೂರಿನಲ್ಲಿ ವಿನೂತನವಾದ ಕ್ರೀಡಾಂಗಣ ನಿರ್ಮಿಸಿ ನಮ್ಮ ಊರಿನ ಘನತೆಯನ್ನ ಹೆಚ್ಚಿಸಿದ 120 ಯಾರ್ಡ್ಸ್ ಸ್ಪೋರ್ಟ್ಸ್ ಅಕಾಡೆಮಿಯನ್ನ ಅಭಿನಂದಿಸಲೇಬೇಕಾಗಿದೆ. ಊರವರಾದ ನಾವೆಲ್ಲರೂ ಈ ತಂಡಕ್ಕೆ ಪ್ರೋತ್ಸಾಹವನ್ನ ನೀಡಿ ಸಹಕರಿಸಬೇಕಾಗಿದೆ ಎಂದು ಹೇಳಿದರು. ಮಂಜೇಶ್ವರದ ಹೃದಯ ಭಾಗದಲ್ಲಿ ಕೇರಳದ ತುದಿಯಲ್ಲಿ ಕೇರಳ ಹಾಗೂ ಕರ್ನಾಟಕದ ಗಡಿ ಪ್ರದೇಶವಾದ ಕುಂಜತ್ತೂರಿನ ತೂಮಿನಾಡಿನಲ್ಲಿ ಕೇರಳದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಫಿಫಾ ಅಪ್ರೂವ್ಡ್ ಒಂದು ಟರ್ಫ್ ಕೋರ್ಟ್ ಅನ್ನು ಇವತ್ತು ಇಲ್ಲಿ ಉದ್ಘಾಟನೆ ನಡೆಸಲಿಕ್ಕೆ ಇದ್ದೇವೆ. ಈ ಕ್ರೀಡಾಂಗಣವನ್ನು ನಿರ್ಮಿಸಿದಂಥ ಜಬ್ಬಾರ್ ಆ್ಯಂಡ್ ಟೀಮ್ನವರು ಫಿಫಾ ಅಪ್ರೂವ್ಡ್ ಆಗಿರ್ತಕ್ಕಂಥ ಪ್ರಪ್ರಥಮವಾದಂಥ ಒಂದು ಕೋರ್ಟ್ ಆಗಿದೆ. ಇದು ಸುತ್ತಲಿನ ಗಡಿ ಪ್ರದೇಶವಾದ ಕೇರಳದ ಹಾಗೂ ಕರ್ನಾಟಕದ ಎಲ್ಲ ಪ್ರತಿಭೆಗಳು ಕೂಡ ಇದರ ಸದುಪಯೋಗವನ್ನು ಪಡಿಸಿಕೊಂಡು ಇಲ್ಲಿ ಅಕಾಡೆಮಿಯನ್ನು ಮಾಡಿಕೊಂಡು ಹಲವಾರು ಕೋಚ್ಗಳನ್ನು ನಡೆಸಿ ಪ್ರತಿಭೆಗಳನ್ನು ಉನ್ನತ ಸ್ಥಾನಕ್ಕೆ ಮುಟ್ಟಿಸುವಂಥ ಗುರಿಯನ್ನು ಕೂಡ ಈ ಫಿಫಾ 120 ಯಾರ್ಡಿನವರು ಭಾವಿಸಿಕೊಂಡಿದ್ದಾರೆ. ಇದರ ಸದುಪಯೋಗವನ್ನು ಸುತ್ತಲಿನ ಎಲ್ಲ ಜಿಲ್ಲೆಯ ಜನತೆ, ಕ್ರೀಡಾಭಿಮಾನಿಗಳು ಇದರ ಸದುಪಯೋಗವನ್ನು ಪಡಿಸಿಕೊಳ್ಬೇಕಾಗಿ ವಿನಂತಿ ಮಾಡ್ತಾರೆ. ಇದೇ ವೇಳೆ ಪ್ರತಿಕ್ರಿಯಿಸಿದ 120 ಯಾರ್ಡ್ಸ್ ಸ್ಪೋರ್ಟ್ಸ್ ಅಕಾಡೆಮಿಯ ನಿರ್ದೇಶಕರಾದ ರಾಶೀದ್ ಅವರು ಸಕಲ ಸೌಕರ್ಯಗಳಿರುವ ವಿನೂತನ ಕ್ರೀಡಾಂಗಣ ಶಾಸಕರಿಂದ ಶುಭಾರಂಭಗೊಂಡಿದೆ. ಪೋಷಕರು ತಮ್ಮ ಆಸಕ್ತ ಮಕ್ಕಳನ್ನ ಕ್ರೀಡಾ ವಲಯದಲ್ಲಿ ಪಾಲ್ಗೊಳ್ಳುವಂತೆ ಪ್ರೇರೇಪಿಸಬೇಕಾಗಿದೆ ಎಂದು ಹೇಳಿದರು. 120 യാർഡ്സിൻ്റെ ഉദ്ഘാടനമാണ് ഇപ്പോൾ നടന്നുകൊണ്ടിരിക്കുന്നത്. മഞ്ചേശ്വരം പഞ്ചായത്തിലെ ആദ്യത്തെ ഒരു ടർഫാണ് ഇവിടെ ഇപ്പോൾ ഉള്ളത്. കുഞ്ചത്തൂരിൽ നിന്ന് ഏകദേശം 1 കിലോമീറ്റർ 1.5 കിലോമീറ്ററിൻ്റെ അകത്താണ് ഇതുള്ളത്. ഇതിപ്പോൾ ആദ്യമായിട്ട് ഇപ്പോൾ തുടങ്ങുന്ന ഫുട്ബോളാണ്. അതിൻ്റെ പിന്നെ ഷട്ടിലുണ്ടാവും, പിന്നെ ಅಕಾಡೆಮಿ ഉണ്ടാവും, ಕ್ರಿಕೆಟ್ ഉണ്ട്. ಈ ಸಂದರ್ಭ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಕೇರಳ ಬ್ಲಾಸ್ಟರ್ಸ್ ಯಂಗ್ ಅಂಬಾಸಿಡರ್ ಅಬುಲ್ ಆಯಿಸ್,
ಎಲ್ಲರ ಗಮನವನ್ನ ಸೆಳೆದರು. ಎಳೆ ಪ್ರಾಯದ ಈ ಫುಟ್ಬಾಲ್ ತಾರೆಗೆ ಕ್ರೀಡಾಭಿಮಾನಿಗಳು ಸೆಲ್ಫಿ ತೆಗೆಯಲು ಮುಗಿಬೀಳುತ್ತಿರುವ ದೃಶ್ಯ ಎಲ್ಲರ ಗಮನ ಸೆಳೆಯಿತು. ಬಳಿಕ ಈ ತಾರೆ ಮೈದಾನದಲ್ಲಿ ವಿಭಿನ್ನವಾದ ರೀತಿಯಲ್ಲಿ ತಮ್ಮ ಆಟದ ಕಸರತ್ತನ್ನ ಪ್ರದರ್ಶಿಸಿದ್ರು. ಈ ಸಂದರ್ಭ ಮುಖ್ಯ ಅತಿಥಿಗಳಾಗಿ ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಜಿನ್ ಲಬಿನಾ ಮಂತೀರು, ವಾರ್ಡ್ ಸದಸ್ಯ ರಾಜೇಶ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಯುಎ ಖಾದರ್, ಕ್ರೀಡಾಂಗಣದ ವ್ಯವಸ್ಥಾಪಕ ಜಬ್ಬಾರ್ ಪದವು, ಸೈಫುಲ್ಲಾ ತಂಗಲ್, ಜಿಲ್ಲಾ ಪಂಚಾಯತ್ ಸದಸ್ಯ ಗೋಲ್ಡನ್ ರೆಹಮಾನ್, ಪಿ ಮೊಹಮ್ಮದ್ ಹನೀಫ್, ಸಿರಾಜ್ ಸೇರಿದಂತೆ ಹಲವು ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ವೇದಿಕೆಯಲ್ಲಿ ವಿವಿಧ ಕ್ರೀಡೆಗಳಲ್ಲಿ ಕೀರ್ತಿಯನ್ನ ಪಡೆದಿರುವ ಹಿರಿಯ ಕ್ರೀಡಾಪಟುಗಳಾದ ರಘುಶೆಟ್ಟಿ, ಆಸಿಫ್, ಹಾರಿಸ್, ಮುಸ್ತಫಾ, ಶರಫ್ ಮೊದಲಾದವರಿಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸಲಾಯಿತು. ಬಳಿಕ ಟೀಮ್ 120 ಯಾರ್ಡ್ಸ್ ಹಾಗೂ ಎಸ್ಐಒ ಮಾಪಿಳಾ ಹಾಲ್ ಇವರ ಮಧ್ಯೆ ಫುಟ್ಬಾಲ್ ಪಂದ್ಯಾಟ ನಡೆಯಿತು. 2 ದಿವಸಗಳಲ್ಲಾಗಿ ಶನಿವಾರ ಹಾಗೂ ಭಾನುವಾರಗಳಲ್ಲಾಗಿ 18 ತಂಡಗಳು ಈ ಕ್ರೀಡಾಂಗಣದಲ್ಲಿ ಸೆಣಸಾಡಲಿವೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9895980120 ಹಾಗೂ 9645490120 ಸಂಪರ್ಕಿಸಬಹುದಾಗಿದೆ. ರೆಹಮಾನುದ್ದಿ ಅವರ ವಿ4 ನ್ಯೂಸ್ ಮಂಜೇಶ್ವರ.